ಲಾಕ್ಡೌನ್ ನಡುವೆಯೂ ಮದ್ಯ ಮಾರಾಟ ಮಾಡಲು ಅನುಮತಿ ನೀಡಿದ ಸರ್ಕಾರದ ಕ್ರಮವನ್ನು ಉಡುಪಿಯ ಹಿರಿಯ ಮಹಿಳೆಯರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿನ್ನೆಯವರೆಗೂ ಯಾರೂ ಊಟಕ್ಕೆ ಹಣ ಇಲ್ಲ ಎಂದು ಅಂಗಲಾಚುತ್ತಿದ್ದರೂ ಇಂದು ಅವರೆಲ್ಲ ವೈನ್ ಶಾಪ್ಗಳ ಮುಂದೆ 500 ರೂಪಾಯಿ ನೋಟು ಹಿಡಿದು ಸಾಲು ನಿಂತಿದ್ದಾರೆ. ಸರ್ಕಾರ ಇಂಥವರಿಗೆ ಅಕ್ಕಿ, ಹಣ್ಣು ಹಂಪಲು, ಹಾಲು ಮೊದಲಾದವುಗಳನ್ನು ನೀಡಿ ಇಷ್ಟು ದಿನ ಸಾಕುತ್ತಿತ್ತು. ಆದರೆ ನಮ್ಮಂಥ ಬಡವರು ಚಹಾ ಮಾರಿ ಜೀವನ ಸಾಗಿಸುತ್ತೇವೆ ಅಂದರೆ ನಮಗೆ ಅಂಗಡಿ ತೆರೆಯಲು ಕೂಡ ಅವಕಾಶ ಕೊಡುತ್ತಿಲ್ಲ ಎಂದು ಸರ್ಕಾರದ ನೀತಿಯ ಬಗ್ಗೆ ಉಡುಪಿಯ ಕಟಪಾಡೆ ನಿವಾಸಿ ಸುಲತಾ ಕಾಮತ್ ಎಂಬುವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮ್ಯಾರಥಾನ್ ಓಟಗಾರ್ತಿಯಾಗಿರುವ ಸುಲತಾ ಕಾಮತ್ ಅವರಿಗೆ ಹಿಂದೆ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ದ ಅಣ್ಣಾಮಲೈಯವರು ಚಾ ಅಂಗಡಿ ತೆರೆಯಲು ಸಹಾಯ ಮಾಡಿದ್ರು. ಅವರ ಅಂಗಡಿ ಈಗ ಲಾಕ್ಡೌನ್ ಆದ ಕಾರಣ ಮುಚ್ಚಲ್ಪಟ್ಟಿದೆ. ಕಾಂಗ್ರೆಸ್ ಯಾರೇ ಇರಲಿ ಬಡವರು ಹೇಳಿ ಅಕ್ಕಿ 50 ಕಿಲೋ, ಹಣ್ಣು ಹಂಪಲು ಎಲ್ಲ ಕೊಟ್ಟು ಇವರಿಗೆ ಚರ್ಬಿ ತಂದದಲ್ಲ, ಕೆಲಸಕ್ಕೆ ಯಾರು ಹೋಗುದಿಲ್ಲ. ಅದರಿಂದ ಇವತ್ತು ಬಾರ್ ಓಪನ್ ಮಾಡಿದ್ದಾರೆ. ಕ್ಯೂ ನೋಡಿ, 500 ರೂಪಾಯಿ ಕೊಟ್ಟು ಕುಡಿತಾರೆ ಇವರು. ನಾಳೆ ಹೆಂಡತಿಯನ್ನು ಮಾರಬಹುದು, ಮಕ್ಕಳನ್ನು ಮಾರಿ ಕುಡಿಬಹುದು. ಸರ್ಕಾರಕ್ಕೆ ಅಷ್ಟು ತಲೆ ಇಲ್ವ? ದುಡ್ಡು ಬರ್ತದೆ ಹೇಳಿ ಇಂಥ ಕೆಲಸ ಮಾಡೋದ? ನಮಗೆಲ್ಲ ಹೋಟೆಲ್ ಓಪನ್ ಮಾಡಲಿಕ್ಕೆ ಬಿಡುದಿಲ್ಲ, 1 ಕಿಲೋ ಅಕ್ಕಿ ಕೊಡುದಿಲ್ಲ. APL ಕಾರ್ಡ್ನವರು ನೀವು ಶ್ರೀಮಂತರು ಹೇಳ್ತಾರೆ, ನಾವು 10 ರೂಪಾಯಿ ಚಾ ಮಾರಿ 1 ಕಿಲೋ ಅಕ್ಕಿ 50 ರೂಪಾಯಿ ಕೊಟ್ಟು ನಾವು ತಿನ್ನಬೇಕು. ಇವರಿಗೆಲ್ಲ ಧರ್ಮಕ್ಕೆ 55 ಕಿಲೋ ಅಕ್ಕಿ ಕೊಟ್ಟು ಹಣ್ಣು ಹಂಪಲು ಇದು ಪೇಸ್ಟು ಬ್ರಷ್ ಎಲ್ಲ ಕೊಟ್ಟು ಇವತ್ತು ಬಾರ್ ಓಪನ್ ಮಾಡಿದ್ದಾರೆ. ಆ ಗುಜರಿಯವನೇ ಇರಲಿ, ಅವ್ನು ಭಿಕ್ಷುಕನೇ ಇರಲಿ, ನಮಗೆ ಊಟಕ್ಕೆ ಗತಿ ಇಲ್ಲ ಅಂತ ಅವ್ನು ಹೇಳಿದವನು ಇವತ್ತು 500 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು ಕುಡಿತಾರೆ ನೋಡಿ. ಇದು ಸರ್ಕಾರ, ಇದು ನಮ್ಗೇನು ಮಾಡೋದು? ಇನ್ನು ನಾನು ಸಹ ಹೋಟೆಲ್ ಓಪನ್ ಮಾಡ್ತೇನೆ, ನೀವು ಬನ್ನಿ ನಾವು ಕೇಳ್ತೇವೆ ಅಂತ ಹೇಳಿ. ಏನು APL ಕಾರ್ಡ್ನವರು ಏನು ಆಚೆ